ಕಾಪು 3 ಮಾರಿಗುಡಿಗಳಲ್ಲಿ ಸುಗ್ಗಿ ಮಾರಿಪೂಜೆಯ ಸಂಭ್ರಮ. ಸಹಸ್ರಾರು ಭಕ್ತರು ಈ ಒಂದು ಸುಗ್ಗಿ ಮಾರಿಪೂಜೆಯಲ್ಲಿ ಭಾಗಿಯಾದರು. ಇದೇ ಸಂದರ್ಭದಲ್ಲಿ ಹಳೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಂಕಲ್ಪಕ್ಕಾಗಿ ನಿಧಿ ಸಮರ್ಪಣಾ ಸಮಾರಂಭ ನಡೆಯಿತು. ಇದೇ ಸಂದರ್ಭದಲ್ಲಿ ದೇವಳದ ವತಿಯಿಂದ ಕಾಣಿಕೆ ಡಬ್ಬಿಯನ್ನು ವಿತರಿಸಲಾಯಿತು. ಇದನೆಂದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಅವಳನ್ನು ಹಳೆ ಮಾರಿಯಮ್ಮ ಅಂತ ನಾವು ಆರಾಧಿಸುತ್ತೇವೆ. ಅದೇ ರೀತಿಯಾಗಿ ಹೊಸ ಮಾರಿಗುಡಿಯಲ್ಲಿ ನಾವು ಅವಳನ್ನು ಹೊಸ ಮಾರಿಯಮ್ಮ ಅಂತ ಆರಾಧಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ 3ನೇ ಮಾರಿಗುಡಿಯಲ್ಲಿ ನಾವು ಅವಳನ್ನು ಕಲ್ಯ ಮಾರಿಯಮ್ಮ ಅಂತ ಆರಾಧಿಸುತ್ತೇವೆ. ಆದರೆ ತಾಯಿ ಒಬ್ಬಳೇ. ಎಲ್ಲರ ಅನುಗ್ರಹಕ್ಕಾಗಿ ನಮ್ಮ ಈ ಕಾಪು ಪೇಟೆಯಲ್ಲಿ 3 ಕಡೆ ನೆಲೆಸಿದ್ದಾಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇತಿಹಾಸದ ಒಂದು ಪುಟ ನೋಡಿದರೆ ಸಾಧಾರಣ ಹಲವಾರು ಶತಮಾನಗಳ ಮುಂಚೆ ನಮ್ಮ ಕೋಟೆಯಲ್ಲಿ ಬಂದು ನೆಲೆಸಿದಂಥ ತಾಯಿ. ತದನಂತರ
ಟಿಪ್ಪು ಸುಲ್ತಾನ ಒಂದು ಅವಧಿಯಲ್ಲಿ ಏನೋ ಒಂದು ಪುರಸ್ಕಾರದಲ್ಲಿ ಕೊರತೆ ಇದ್ದರಿಂದ ಆಕೆ ಒಂದು ಇಚ್ಛೆ ಇತ್ತು ಕೋಟೆಯಿಂದ ಪೇಟೆಗೆ ಬರಬೇಕು ಅಂತ. ಅದರಂತೆ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಸಾಧಾರಣ 1800 ಇಸ್ವಿ ಬಳಿಕ ಆ ತಾಯಿ ಕೋಟೆಯಿಂದ ಪೇಟೆಗೆ ಬಂದು ಅವಳ ಇಚ್ಛೆಯಂತೆ ಅವಳು ನಿಂತ ಸ್ಥಳವೇ ಇದು ಕಾಪು ಶ್ರೀ ಹಳೆ ಮಾರಿಯಮ್ಮ. ಮಹಾತಾಯಿ ಶ್ರೀ ಹಳೆ ಮಾರಿಯಮ್ಮ ಚರಣಾರವಿಂದ ಗೋವಿಂದ. ಅತ್ಯಪೂರ್ವವಾಗಿ ದೇವಿಯ ಅನುಗ್ರಹದಿಂದ ಮೂಡಿಬಂದಂತಹ ಲಾಂಛನ, ಮೂಲತಃ ಗೋಲಾಕಾರದ ಭೂಮಂಡಲದಲ್ಲಿ ಮಧ್ಯದಲ್ಲಿ ತಾಯಿ ಹಾಗಾಗಿ ಇವತ್ತೊಂದು ಒಳ್ಳೆಯ ಸಂಕಲ್ಪಕ್ಕೆ ನಾವೆಲ್ಲ ಇಳಿದಿದ್ದೀವಿ. ತಮ್ಮ ಯಥಾಯಥ ಉಪಾಸತೆ ತದೇವ ಭವತಿ ಅಂತೇಳಿ, ಅಂದರೆ ನಮ್ಮ ಉಪಾಸನೆ ತಕ್ಕಂತೆ ಆ ಭಗವಂತ ನಮಗೆ ಒಲಿತಾನಂತೆ. ಹಾಗಾಗಿ ನಮ್ಮ ಪೂರ್ವಜರು ಈ ದೇವಸ್ಥಾನ ಕಟ್ಟಿದ್ದಾರೆ. ಒಂದು ಸಣ್ಣ ಚರಿತ್ರೆ ಅಂತ ಹೇಳಿದರೆ, ಲಿಂಗಣ್ಣ ಕವಿ ಅನ್ನುವಂಥ ಕವಿ ಒಂದು ಕಡೆ ಬರೀತಾನೆ, ಕೆಳದೀಂದ್ರಪ ವಿಜಯ ಅಂತಕ್ಕಂಥ ಒಂದು ಲೇಖನದಲ್ಲಿ ಅವರು ಸ್ವಲ್ಪ ಹೊಸ ಮಾರಿಗುಡಿಯ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ರೀತಿಯ ಸಂಕಲ್ಪಕ್ಕೆ ಅನುಗುಣವಾಗಿ ದೇವಿಯ ಅನುಗ್ರಹದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ವಾಸುದೇವ ಶೆಟ್ಟರ ನೇತೃತ್ವದಲ್ಲಿ ತಪಸ್ಸಿನ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿ ಲಕ್ಷಾಂತರ ಜನ ಇದ್ದಂಥ ಭಕ್ತಾಭಿಮಾನಿಗಳನ್ನು 3 ಪಾಲು ಜಾಸ್ತಿ ಮಾಡಿ, ಭಕ್ತಾಭಿಮಾನಿಗಳನ್ನು ಜಾಸ್ತಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕೂಡ ಭಕ್ತಾಭಿಮಾನಿಗಳು ಕಾಪಿನ ಮಾರಿಗುಡಿಯ ಭಕ್ತಿಯಿಂದ ಸ್ಮರಣೆ ಮಾಡುವಂಥ ಒಂದು ಅವಕಾಶವನ್ನು ಹೊಂದಿಕೊಂಡು ಪ್ರಥಮ ಸುಗ್ಗಿ ಪೂಜೆಗೆ ನಾವು ಸೇರಿದ್ದೇವೆ. ಇವತ್ತು ಕಾಪುಗೆ ನಿಜವಾಗಿ ಕೂಡ ನಾಡ ಹಬ್ಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ನಾಡ ಹಬ್ಬದ ದಿವಸ ಹಳೆ ಮಾರಿಗುಡಿಯ ಜೀರ್ಣೋದ್ಧಾರ ಆಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಆ ಸಂಕಲ್ಪವನ್ನು ಮಾಡೋದ್ರ ಜೊತೆಯಲ್ಲಿ ಮೂಲಧನ ಸಂಗ್ರಹಕ್ಕೋಸ್ಕರ ಇವತ್ತು ಅದರ ಬಿಡುಗಡೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನನಗೆ ಇವತ್ತು ಸುತ್ತ ಗೌಡ ಸಾರಸ್ವತ ಸಮಾಜ ಈ ಸಮಾಜಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದೆ. ಪಂಡಿತರು ಹೇಳಿದರು, ಇಲ್ಲಿ ದೇವಸ್ಥಾನದ ಜೊತೆಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟುವುದರ ಮುಖಾಂತರ ಅದು ಹೆಚ್ಚಿನ ನಿಮಿಷ ಇವರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಕೂಡ ಆಕರ್ಷಿಸುವಂಥ ವಿದ್ಯಾಸಂಸ್ಥೆ ಇವತ್ತು TMA ನಾವು ಆಲೋಚನೆ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ವೈಭವದ ರೀತಿಯಲ್ಲಿ ದೇವರು ಕಲ್ಪಿಸಿಕೊಡ್ತಾರೆ ಅಂತ ಹೇಳುವಂಥದ್ದಕ್ಕೆ ಈಗ ತಾನೇ ಎಲ್ಲರ ಬಾಯಲ್ಲಿಯೂ ಹೊಸ ಮಾರಿಗುಡಿ ಆದಂತಹ ರೀತಿ, ಅಲ್ಲಿ ಹೋದಾಗ ಅದು ಕಾಣುವಂತಹ ಆ ವೈಭವವನ್ನು ನೋಡಿದಾಗ ಅದರ ಹಿಂದೆ ಇದ್ದಂತಹ ತಪಸ್ಸು, ಅದರ ಜೊತೆಗೆ ಎಲ್ಲರೂ ಕೈ ಸೇರಿಸಿದರ ಪರಿಣಾಮವಾಗಿ ದೇವರ ಅನುಗ್ರಹದಿಂದ ಅದು ಅಷ್ಟು ದೊಡ್ಡ ರೀತಿಯಲ್ಲಿ ಆಗಿದೆ. ಅದೇ ರೀತಿ ಹಳೆ ಮಾರಿಯಮ್ಮ ದೇವಸ್ಥಾನ ಕೂಡ, ಈ ದೇವಸ್ಥಾನಕ್ಕೆ ಬಹಳ ದೊಡ್ಡ ಪೌರಾಣಿಕ ಹಿನ್ನೆಲೆಯೂ ಇದೆ, ಐತಿಹಾಸಿಕ ನೆಲೆಯೂ ಇದೆ, ಆಧ್ಯಾತ್ಮಿಕ ಸೆಲೆಯೂ ಇದೆ. ನಾನು ಬಾಲ್ಯದಿಂದ ನಮ್ಮ ತಾಯಿಯವರ ಜೊತೆಗೆ, ನಮ್ಮ ಕುಟುಂಬದವರ ಜೊತೆಗೆ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಬಂದಾಗ ಆ ತಾಯಿಯನ್ನು ನೋಡುವಾಗ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ, ಈಗ ತಾನೇ ನರಸಿಂಹಾಚಾರ್ಯರು ಹೇಳಿದ ರೀತಿಯಲ್ಲಿ ಒಂದು ಆನಂದದ ಅನುಭೂತಿ.